ಪಡುಬಿದ್ರೆಯಲ್ಲಿರುವಂತಹ ಬಾರ ಸಿನಿಮಾ. ಈ ಚಿತ್ರಮಂದಿರ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ತುಳು ವರ್ಷನ ಕಾಂತಾರ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. 9 ವಾರಗಳ ಕಾಲ ಕನ್ನಡ ವರ್ಷನ ಕಾಂತಾರ, ಇದಾದ ಬಳಿಕ 10ನೇ ವಾರಕ್ಕೆ ಎಲ್ಲದಕ್ಕೂ ಗುರುವಾರ ಉತ್ತರ ಸಿಗಲಿದೆ ಅಂತ ಚಿತ್ರಮಂದಿರದ ಮ್ಯಾನೇಜರ್ ಅವರು ಕೋಸ್ಟಲ್ ಕನ್ನಡದ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತುಳು ವರ್ಷನ ಕಾಂತಾರ ಸಿನಿಮಾ ಇದೀಗ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ಪ್ರಾಥಮಿಕ ಹಂತದ ಮಾಹಿತಿಯಷ್ಟೇ. ಎಲ್ಲ ಗೊಂದಲಗಳಿಗೆ ಗುರುವಾರ ನಿಮಗೆ ತೆರೆ ಬೀಳಲಿದೆ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ತುಳು ವರ್ಷನ ಕಾಂತಾರ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಕೇಳಿದರೆ, ಈಗಾಗಲೇ ಸುಳ್ಯದ ಸಂತೋಷ್ ಚಿತ್ರಮಂದಿರ ಅಧಿಕೃತವಾಗಿ ನಮ್ಮ ಚಿತ್ರಮಂದಿರದಲ್ಲಿ ತುಳು ವರ್ಷನ ಕಾಂತಾರ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಚಿತ್ರಮಂದಿರದಲ್ಲಿ ಕನ್ನಡ ವರ್ಷನ ಕಾಂತಾರ 8 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. 9ನೇ ವಾರಕ್ಕೆ ಅಂದರೆ ಈ ವಾರ ಈ ಚಿತ್ರಮಂದಿರದಲ್ಲಿ ಟ್ರಿಬಲ್ ರೈಡಿಂಗ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಮುಂದಿನ ವಾರ ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ತುಳು ವರ್ಷನಲ್ಲಿ ತೆರೆಗೆ ಅಪ್ಪಳಿಸಲಿದೆ. ಈ 1 ವಾರ ಗ್ಯಾಪ್ನಲ್ಲಿ ಯಾಕೆ ಸಿನಿಮಾವನ್ನು ಬದಲಾವಣೆ ಮಾಡಿದ್ರು ಅಂತ ಕೇಳಿದರೆ ಅದಕ್ಕೆ ಉತ್ತರವಿಲ್ಲ. ಇನ್ನು ಭಾರತ್ ಸಿನಿಮಾ ಈಗಾಗಲೇ ತನ್ನ ಟಿಕೆಟ್ ಬುಕ್ಕಿಂಗ್ ಅನ್ನು ಓಪನ್ ಮಾಡಿದೆ. ಮಂಗಳೂರಿನಲ್ಲಿರುವಂತಹ ಭಾರತ್ ಸಿನಿಮಾದಲ್ಲಿ ತುಳು ವರ್ಷನ ಕಾಂತಾರ ರಿಲೀಸ್ ಆಗಲಿದೆ. ಸದ್ಯದ ಮಾಹಿತಿಯ ಪ್ರಕಾರ ಕೇವಲ 2 ಪ್ರದರ್ಶನದಲ್ಲಿ ಬುಕ್ಕಿಂಗ್ ಅನ್ನು ಓಪನ್ ಮಾಡಲಾಗಿದೆ. ಮಧ್ಯಾಹ್ನ 1:30 ಹಾಗೆ ರಾತ್ರಿ 7:30. ಈ 2 ಪ್ರದರ್ಶನಕ್ಕೆ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ಹೆಚ್ಚುವರಿ ಪ್ರದರ್ಶನವನ್ನ ಇಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇನ್ನು ಮತ್ತೊಂದು ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಇದೇ ಭಾರತ್ ಸಿನಿಮಾ ಪಡುಬಿದ್ರೆಯಲ್ಲಿರುವಂತಹ ಭಾರತ್ ಸಿನಿಮಾ. ಈ ಚಿತ್ರಮಂದಿರ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ತುಳು ವರ್ಷನ ಕಾಂತಾರ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ನಿಮ್ಮ ಕೋಸ್ಟಲ್ ಕನ್ನಡ ಪುತ್ತೂರಿನ ಅರುಣಾ ಟಾಕೀಸ್ ಹಾಗೆ ಬೆಳ್ತಂಗಡಿಯ ಭಾರತ್ ಟಾಕೀಸ್ ಅವರಲ್ಲಿ ಮಾತನಾಡಿದ್ವಿ. ಈ ಬಗ್ಗೆ ಮಾತನಾಡಿದಂತಹ ಪುತ್ತೂರಿನ ಅರುಣಾ ಟಾಕೀಸ್ನ ಪ್ರದರ್ಶಕರಾದ ನವೀನ್ ಅವರು ಈಗಾಗಲೇ ನಮ್ಮ ಪುತ್ತೂರಿನ ಅರುಣಾ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ 9ನೇ ವಾರದ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಗುರುವಾರ ಕನ್ನಡ ವರ್ಷನ ಕಾಂತಾರ ಕೊನೆಯ ಪ್ರದರ್ಶನವನ್ನ ಕಾಣಲಿದೆ. ಹಾಗೆ ತುಳು ವರ್ಷನ ಕಾಂತಾರ ನಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನ ಕೈಗೊಂಡಿಲ್ಲ. ತುಳು ವರ್ಷನ ಕಾಂತಾರ ಬರಲೂಬಹುದು ಅಂತ ಅವರು ಹೇಳಿದ್ದಾರೆ. ಒಂದು ವೇಳೆ ಈ ಚಿತ್ರಮಂದಿರದಲ್ಲಿ ತುಳು ವರ್ಷನ ಕಾಂತಾರ ಬಂದಿದ್ದೇ ಆದ್ರೆ ಸದ್ಯ ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. 9 ವಾರಗಳ ಕಾಲ ಕನ್ನಡ ವರ್ಷನ ಕಾಂತಾರ, ಇದಾದ ಬಳಿಕ 10ನೇ ವಾರಕ್ಕೆ ತುಳು ವರ್ಷನ ಕಾಂತಾರ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ. ಇದು ಬೆಳ್ತಂಗಡಿ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರಮಂದಿರದಲ್ಲೂ ಕೂಡ ಅಷ್ಟೇ ಕಾಂತಾರ 8 ವಾರಗಳ ಭರ್ಜರಿ ಪ್ರದರ್ಶನವನ್ನ ಕಂಡಿತ್ತು. ಈ ವಾರವಷ್ಟೇ ಈ ಚಿತ್ರಮಂದಿರದಲ್ಲಿ ಗಂಧದ ಗುಡಿ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಮುಂದಿನ ವಾರ ಈ ಚಿತ್ರಮಂದಿರದಲ್ಲಿ ತುಳು ವರ್ಷನ ಕಾಂತಾರ ಪ್ರದರ್ಶನ ಕಾಣುತ್ತಾ ಅಂತ ಕೇಳಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ನಾವು ಕೈಗೊಂಡಿಲ್ಲ. ಎಲ್ಲದಕ್ಕೂ ಗುರುವಾರ ಉತ್ತರ ಸಿಗಲಿದೆ ಅಂತ ಚಿತ್ರಮಂದಿರದ ಮ್ಯಾನೇಜರ್ ಅವರು ಕೋಸ್ಟಲ್ ಕನ್ನಡದ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದೇನೇ ಇರಲಿ, ಸುಳ್ಯದ ಸಂತೋಷ್ ಚಿತ್ರಮಂದಿರ ಹಾಗೆ ಪಡುಬಿದ್ರೆ ಹಾಗೆ ಮಂಗಳೂರಿನ ಭಾರತ್ ಸಿನಿಮಾದಲ್ಲಿ ತುಳು ವರ್ಷನ ಕಾಂತಾರ ರಿಲೀಸ್ ಆಗೋದಂತೂ ಕನ್ಫರ್ಮ್. ಇದನ್ನ ಹೊರತುಪಡಿಸಿ ಬೆಳ್ತಂಗಡಿಯ ಭಾರತ್ ಟಾಕೀಸ್ ಹಾಗೆ ಪುತ್ತೂರಿನ ಅರುಣಾ ಟಾಕೀಸ್ನಲ್ಲಿ ತುಳು ವರ್ಷನ ಕಾಂತಾರ ರಿಲೀಸ್ ಆಗೋದು ಗುರುವಾರ ನಿರ್ಧಾರವಾಗಲಿದೆ. ಇನ್ನು ಕನ್ನಡದ ಕಾಂತಾರ ಸಿನಿಮಾಗೆ ತುಳುನಾಡಿನ ಮಂದಿ ಯಾವ ರೀತಿ ಪ್ರೋತ್ಸಾಹವನ್ನ ನೀಡಿದ್ರು, ಯಾವ ರೀತಿ ಮನೆ ಮಂದಿಯೆಲ್ಲ ಬಂದು ಚಿತ್ರಮಂದಿರದಲ್ಲಿ ಕಾಂತಾರವನ್ನ ವೀಕ್ಷಿಸಿದ್ರು, ಅದೇ ರೀತಿ ತುಳು ವರ್ಷನ ಕಾಂತಾರ ಸಿನಿಮಾವನ್ನ ಕೂಡ ಮನೆ ಮಂದಿಯೆಲ್ಲ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಪ್ರೋತ್ಸಾಹಿಸಿ. ಸಾಧ್ಯವಾದಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನ ವೀಕ್ಷಿಸಿ. ಈ ಮೂಲಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವನ್ನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ. ನಮಸ್ಕಾರ. ಪಡುಬಿದ್ರೆಯಲ್ಲಿರುವಂತಹ ಭಾರತ್ ಸಿನಿಮಾ. ಈ ಚಿತ್ರಮಂದಿರ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ತುಳು ವರ್ಷನ ಕಾಂತಾರ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. 9 ವಾರಗಳ ಕಾಲ ಕನ್ನಡ ವರ್ಷನ ಕಾಂತಾರ, ಇದಾದ ಬಳಿಕ 10ನೇ ವಾರಕ್ಕೆ ಎಲ್ಲದಕ್ಕೂ ಗುರುವಾರ ಉತ್ತರ ಸಿಗಲಿದೆ ಅಂತ ಚಿತ್ರಮಂದಿರದ ಮ್ಯಾನೇಜರ್ ಅವರು ಕೋಸ್ಟಲ್ ಕನ್ನಡದ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.